ಅವಳು ಪಕ್ಕಡೆ ಪೋಡಿ ಬಾಬಳ ಸ್ಪೆಷಲಿ ಇವಳಿಗೆ ಇಷ್ಟ ಆಗ್ತದ ನೋಡ್ಬೇಕು. ಹಾ, ಸಾಂಬಾರ್ ಇಷ್ಟ ಅವನಿಗೆ. ಬಚ್ಚಾವು ಬಾಯ್ ಬಾಯ್. ಹೇಳಿದೆ 3 ಟೈಪ್ಸ್ ಆಫ್ ಪಾನಿ ಮಾಡಿದ್ದೇನೆ. ಒಂದು ಟೈಪಿನಂತಹ ಪಾನಿ ರೆಡಿ ಇದೆ. ಇವತ್ತಿನ ವಿನ್ನರ್ ಯಾರು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಡಯಟ್ ಆಗಿದ್ದೇನೆ, ನಾನು ಡಯಟ್ ಆಗಿದ್ದೇನೆ, ನಾವು ಕಡಿಮೆ ತಿನ್ನೋದು ಅಂತ. ಶನಿವಾರ ಇದಕ್ಕೆ ಒಂದು ಸ್ಪೆಷಲ್ ಅಂತ ಗೊತ್ತುಂಟಾ? ಇದು ಇವತ್ತಿನ ಲಾಸ್ಟ್ ಫಲಾರದ ಕೊನೆಯ ಬೈಟ್. ಮ್ಯಾಂಗೋ ಜ್ಯೂಸ್ ಎಲ್ಲರೂ ಸಹ ಕುಡಿತಾ ಇದ್ದೇವೆ. ಮ್ಯಾಂಗೋ ಫ್ರೂಟಿ ಇಲ್ಲಿ ನೋಡಿ ನನ್ನ ಮಗನ ವೆಯ್ಟ್. ಈಗ ನಮ್ಮ ಊಟದ ಹೊತ್ತು ನೋಡಿ, ಅನ್ನ, ಪುನರ್ಪುಳಿ ಸಾರು, ಸೌತೆ ಕೊದ್ದೇಲು, ಮ್ಯಾಂಗೋ ತೊಕ್ಕು ಮೊನ್ನೆ ಮಾಡಿದ್ದೆಲ್ಲ ಅದುವೇ. ಈಗ ಇಲ್ಲಿ ಇಬ್ಬರಿದ್ದಾರೆ ಊಟಕ್ಕೆ. ಇವರಿಗೆ ಇದೆಲ್ಲ ಇಷ್ಟ ಆಗ್ತದ ಇಲ್ವಾ ನೋಡುವ. ಎಸ್ಪೆಷಲಿ ಇವಳಿಗೆ ಇಷ್ಟ ಆಗ್ತದ ನೋಡಬೇಕು. ಹಾಂ, ಸಾಂಬಾರು ಇಷ್ಟ ಅವನಿಗೆ. ಬಚ್ಚಾವು. ಮತ್ತು ಇವನೊಬ್ಬ ಇದ್ದಾನೆ, ಇವನಿಗೆ ಎಂತ ಇಷ್ಟ ಆಗ್ತದೆ ನೋಡುವ. ನೀನು ಸಹ ಇಂಪಾರ್ಟೆಂಟ್. ನಿನಗೆ ಇವನಿಗೆ ಎಂತ ಇಷ್ಟ ನೋಡಿ. ಇವ ಸಹ ಅಪರೂಪಕ್ಕೆ ಬಂದದ್ದು ಬಹಳ ದಿವಸಗಳ ಬಳಿಕ. ಸೊ ನಿನ್ನ ಫೇವ್ರೇಟ್ ನಾನು ಯಾವುದು ಅಂತ ಹೇಳ್ತೇನೆ ಈಗಲೇ. ಸಾಂಬಾರು. ಇವತ್ತು ನಾವು ಶನಿವಾರ ವೃತಕ್ಕೆ ಆಗುವ ಹಾಗೆ ಮಾಡಿದ್ದೇವೆ. ಇಷ್ಟು ಐಟಮ್. ಮತ್ತು ರಾತ್ರಿಗೆ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಉಂಟು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಹಾಕಲಿಲ್ಲ. ಒಂದು ವೇಯಿಂಗ್ ಸ್ಕೇಲಲ್ಲಿ ಆಗ್ಬೋದು ಮಾರೆ. 1.68 kg ಉಂಟು. ಎಂಥ ಅವಸ್ಥೆ ಈ ಬೆಕ್ಕಿದು ನೋಡಿ. ಎಷ್ಟು ಕಾನ್ಷಿಯಸ್ನೆಸ್ ಉಂಟು ನೋಡಿ ಈಗಲೇ. ಸೂಲ. ಮತ್ತು ಊಟ ಆದಮೇಲೆ ನಮಗೆ ಫ್ರೂಟ್ ಸಲಾಡ್ ತಿನ್ಲಿಕ್ಕೆ ಉಂಟು. ನಾನು ಮತ್ತು ಶಿವಾನಿ ನಿನ್ನೆ ಪ್ಲ್ಯಾನ್ ಮಾಡಿದ್ದೇವೆ ಇವತ್ತು ಫ್ರೂಟ್ ಸಲಾಡ್ ತಿನ್ನೋದೇಳಿ ಅಲ್ವಾ. ವೃತಕ್ಕೆ ಎಂಥ ಸ್ವೀಟ್ ಮಾಡೋದು ಅಂತ ಹೇಳಿ ಮತ್ತೆ ನಾವು ಡಿಸೈಡ್ ಮಾಡಿದ್ದೇವೆ. ಹೌದು, ಇವಳು ನಿನ್ನೆ ಸಿಕ್ಕಿದ ಕಿತ್ತಳೆ. ಇವಳುಂಟಲ್ಲ, ಇವಳು ನಿನ್ನೆ ತಿಂದಲ್ಲ ಅಲ್ಲಿ ಕಿತ್ತಳೆ. ಅದಕ್ಕೆ ಅವಳಿಗೆ ಫ್ರೂಟ್ಸ್ ಹಾಕದೆ ಐಸ್ ಕ್ರೀಮ್ ಮಾತ್ರ ಕೊಡೋದು. ಎಂಚ ಉಂಡು ಇದೀನಾ? ಆಯ್ಕೊಂಡ, ಥ್ಯಾಂಕ್ ಯು. ಚಿನ್ನಮನ 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 ಅದು ಪಿದಾಡ್ನಾಯ ಈ ಬೋರ್ಡ್ ಬಾಳೊಂದಿತ್ತದ ಬುಚ್ಚೆ ಸುಲ ಅವೇ ಸೆಲ್ಫ್ ಇಂಟ್ರೆಸ್ಟೆಡ್ ಪಿದಾಡು ಅಂತುಂಡು. ಚಿನ್ನಮನ 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 ಉಡುಪಿಗೆ ಹೌದಣ್ಣ? ಹಾಂ ಅಂದಿ ಯಾವಾಗೇರು. ಆಯ್ತು, ಬಾಯ್ 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 ಚಿನ್ನು, ಬಾಯ್ ಬಾಯ್ ಬಾಯ್. ಚಿನ್ನಮನ ಚಿನ್ನಮನ ಚಿನ್ನಮನ. ಸೊ ನಮ್ಮದೀಗ ಐಸ್ ಕ್ರೀಮ್ ಪಾರ್ಟಿ ಆಗ್ತಾ ಉಂಟು. ಇವತ್ತು ಸಂಜೆ ನಮ್ಮದು ಪಾನಿಪುರಿ ಚಾಲೆಂಜ್ ಉಂಟು. ಎಂಥ ಚಾಲೆಂಜ್ ಮಾಡೋದು ಅಂತ ಗೊತ್ತಿಲ್ಲ. ಯಾರು ಜಾಸ್ತಿ ತಿನ್ನೋದಂತವ ಅಲ್ಲ ಯಾರು ಫಾಸ್ಟ್ ತಿನ್ನೋದಂತವ ಗೊತ್ತಿಲ್ಲ. ಯಾರು ಜಾಸ್ತಿ ತಿಂತಾರೆ ಅದಾಗ್ಬೋದು. ಅಂದರೆ ನಾವು 3 ಮಾತ್ರ. ಈಗ ಪಾನಿಪುರಿ ಎಷ್ಟುಂಟು ಗೊತ್ತಿಲ್ಲ ನನಗೆ. ಇಲ್ಲಿ ಪೂರಿ. ಇದೀಗ ನೋಡಿ ನಾನು ಮಧ್ಯಾಹ್ನ ಹಿಂಡಿ ಎಲ್ಲ ಸೋಕ್ ಮಾಡಿ ಹಾಕಿದ್ದೇನೆ. ಹಾಗೆ ಮನೆ ಒಳಗಿನಿಂದ ಅಕ್ಕಚ್ಚು ಬಾಳೆಹಣ್ಣು ಎಲ್ಲ ತಗೊಂಡು ಬಂದಿದ್ದೇನೆ. ಅವಳು ಪಕ್ಕಡೆ ಪೋಡಿ ಬಾಬಳ ಭಾರಿ ಹುಷಾರಿ. ಅಯ್ಯಂತ ಪ್ಯಾಂಪರ್ ಏನಾಡು ಒಂಜಿ ಇಂದು ಅಂಪುಣಾಯೆ ಧೈರ್ಯ ಪ್ಯಾಂಪರ್ ಎಂಚಿನ ಎಂಚಿನ ಸಿದ್ಧ ಅಂದ ಬಂಟಿ ಮುಳು ಸುತ್ತ ಅಂತ. ಸಂಜೆ 6 ಗಂಟೆ ಆಗ್ತಾ ಬಂತು. ಇದು ಯಾರು ಗುಡ್ಪುಣ ಜನ ಎಂಜಿನ ಏನು ಗುಡ್ಪುಣ ಗುಡ್ಪೇನೆ ಪಲ ನೋಡಿತ್ತು ಫೋನ್ ಅಂತ
ಹಾಗೆ ಈಗ ನಮ್ಮದು ಪಾನಿಪುರಿ ಎಲ್ಲ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ ಈಗ ಟ್ಯಾಂಕಿಗೆ ನೀರು ಬಿಡಲಿಕ್ಕೆ ಹೋಗ್ತಾ ಇದ್ದಾರೆ. ಜೋರು ಗುಡುಗು ಸಹ ಬರ್ತಾ ಉಂಟು. ಕರೆಂಟ್ ಹೋಗದೆ ಮಳೆ ಎಲ್ಲ ಬರದೇ ಇದ್ರೆ ಸಾಕು. ಇಲ್ಲಿ ನನ್ನ ಹತ್ರ ಸ್ವಲ್ಪ ಪಾನಿದು ಪೂರಿದು ಇದಿತ್ತೆ ಅಂತ ಹೇಳೋದು ಚಪಾತಿ ಥರ, ಅದನ್ನು ನಾನು ಕಾಯಿಸಿದೆ. ಮತ್ತು ರೆಡಿಮೇಡ್ 2 ಪ್ಯಾಕೆಟ್ ತರಲಿಕ್ಕೆ ಸಹ ಹೇಳಿದೆ. ಮತ್ತು ಇವತ್ತಿನ ಪಾನಿಪುರಿಯ ತುಂಬ ಸ್ಪೆಷಲ್ ವಿಷಯ ಹೇಳಿದೆ. 3 ಟೈಪ್ಸ್ ಆಫ್ ಪಾನಿ ಮಾಡಿದ್ದೇನೆ. ಒಂದು ಕೊತ್ತಂಬರಿ ಮತ್ತು ಪುದೀನ ವಾಟರ್, ಮತ್ತೊಂದು ಆರೆಂಜ್ ವಾಟರ್, ಮತ್ತೊಂದು ಮ್ಯಾಂಗೋ ವಾಟರ್. ಸೊ ಇದರಲ್ಲಿ ಯಾವುದು ಅಲ್ಟಿಮೇಟ್ ಟೇಸ್ಟ್ ಆಗ್ತದೆ ಅಂತ ನೋಡುವ. ಮತ್ತು ಯಾರು ಹೈಯೆಸ್ಟ್ ಪೂರಿ ತಿಂತಾರೆ ನೋಡುವ. ಅದಕ್ಕೆ ಟೈಮ್ ಎಲ್ಲ ಎಂತ ಸಹ ಇಲ್ಲ. ಯಾರು ಹೈಯೆಸ್ಟ್ ಪೂರಿ ತಿಂತಾರೆ ಇವತ್ತಿನ ದಿವಸ ಅಂತ ಅವರವರೇ ಕೌಂಟ್ ಮಾಡಿ ಅವರವರೇ ಹೇಳೋದು. ಯಾಕೆಂತ ಹೇಳಿದರೆ ನಮಗೆ ಚಾಲೆಂಜ್ ಮಾಡಲಿಕ್ಕೆ ಹೋದರೆ ಪಾನಿ ಕಡಿಮೆ ಆದರೆ ಮತ್ತೆ ಹೊರಗಿನ ಮಳೆಯ ಪಾನಿ ಒಳಗೆ ಸೇರಿಕೊಂಡ್ರೆ ಎಲ್ಲ ಕಷ್ಟ ಆಗ್ತದೆ. ಸೊ ಚಾಲೆಂಜ್ ಬೇಡ, ಹೈಯೆಸ್ಟ್ ಯಾರಿಗೆ ತಿನ್ನಲಿಕ್ಕೆ ಆಗ್ತದೆ ಅನ್ನುವಂತಹ ಒಂದು ಕಾಂಪಿಟಿಷನ್. ಸೊ ಈಗ ನಮ್ಮ ಕಾಂಪಿಟಿಷನ್ ಸ್ಟಾರ್ಟ್ ಆಗ್ತಾ ಉಂಟು. ವಿನ್ನರ್ ಯಾರು ಅಂತ ನೋಡುವ ಬನ್ನಿ. ಬಂಟಿಯ ವಿಷಯದಲ್ಲಿ ತಲೆ ಬಿಸಿಲ್ಲ. ಸಿದ್ಧಾರ್ಥ ಇದ್ದಾನೆ ಅವನಿಗೆ ಮಣ್ಣಿ ಕೊಡಲಿಕ್ಕೆ, ಅವನನ್ನು ದಿವಸಕ್ಕೆ 4 ಸರ್ತಿ ಮೂತ್ರ ಮಾಡಿಸ್ಲಿಕ್ಕೆ, 2 ಸರ್ತಿ ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ. ಈ ಬಿಗ್ ಕಾಂಪಿಟೀಟರ್ ಉಡುಪಿ ಜಿಲ್ಲೆಯಿಂದ ಬಂದಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ಪ್ಯಾಕೆಟ್ ರೆಡಿಮೇಡ್, ಇದು ಮನೆಯಲ್ಲೇ ಮಾಡಿದ್ದು. ಮತ್ತು ನೋಡಿ 3 ಟೈಪಿನಂತಹ ಪಾನಿ ರೆಡಿ ಇದೆ. ಈಗ ಒಂದು ಚಮಚ ಕೊಡು. ಇದು ಮ್ಯಾಂಗೋ, ಇದು ನಾರ್ಮಲ್ ಕೊತ್ತಂಬರಿ ಪುದೀನ, ಇದು ಆರೆಂಜ್. ಈಗ ಯಾವುದಿದು? ಇದು ಅಂಗಡಿದು. ಇದು ಪೊಟ್ಯಾಟೊ ಫಿಲ್ಲಿಂಗ್, ಇದು ನಾನು ಕಾಯಿಸಿದ್ದು. ಆಮೇಲೆ ಇದು ಪೂರಿ, ಇನ್ನು ಎಕ್ಸ್ಟ್ರಾ ಬೇಕಿದ್ರೆ ಇಲ್ಲಿ ಉಂಟು. ಮತ್ತೊಂದು ಪ್ಯಾಕೆಟ್ ಇಲ್ಲಿ ಉಂಟು. ಪಾರ್ಟಿಸಿಪೆಂಟ್ಸ್ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಬನ್ನಿ, ನಿಮ್ಮ ಸೀಟನ್ನು ನೀವು ಸೀಟಿನಲ್ಲಿ ಆಸೀನರಾಗಿ. ಉಡುಪಿ ಜಿಲ್ಲೆಯಿಂದ ಬಂದಿದ್ದಾರೆ ಇವತ್ತು ಕಾಂಪಿಟೀಟರ್. ಮತ್ತೊಬ್ಬರು ಧಾರವಾಡದಿಂದ ಬಂದಿದ್ದಾರೆ. ಅಲ್ಲ, ಇದು ಟ್ರಯಲ್. ಶಿವಾನೀಗ ಎಲ್ಲ ಪಾನಿದ್ದು ಕೂಡ ಈಗ ಟ್ರಯಲ್ ನೋಡ್ತಾ ಇದ್ದಾಳೆ. ಈಗ ಇದಕ್ಕೆ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೇನೆ. ಸ್ಪ್ರೇ ಫಾರ್ ದ ಗುಡ್ ಟೇಸ್ಟ್. ಥ್ಯಾಂಕ್ ಯು. ಓ, ಡೈರಿ ಮಿಲ್ಕ್ ಅದಕ್ಕೆ ತಂದಂತೆ ವಿನ್ನರಿಗೆ. ನನ್ನ ತಂಗಿ ಇದನ್ನು ಟೇಸ್ಟ್ ಮಾಡ್ತಾಳಂತೆ, ಮ್ಯಾಂಗೋ. ಶಿವಾನಿ ಈಗ ಟೇಸ್ಟ್ ಮಾಡ್ತಾ ಇದ್ದಾಳೆ. ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಫ್ರೂಟ್ ಪಾನಿ ಫಾರ್ ಪಾನಿಪುರಿ. ಯೇ ಎಂತ ಇದ ವಾವ್. ಓ, ಎಡ ಮ್ಯಾಂಗೋ. ಇದು ಆರೆಂಜ್. Orange. First bite. ಇದು ಮ್ಯಾಂಗೋದು ಟೇಸ್ಟ್ ನೋಡ್ತಾ ಇದ್ದೇನೆ ನಾನು. ವಾವ್, ನನಗೆ ಮ್ಯಾಂಗೋ ತುಂಬಾ ಇಷ್ಟ ಆಯ್ತು. ಇವರಿಗೆ ನಾರ್ಮಲ್ ಅಂತ, ನಿಮಗೆ? ನನಗೆ ಮ್ಯಾಂಗೋ. ಈಗ ನಾರ್ಮಲ್ ಒಂದು ಪುದೀನ ಕೊತ್ತಂಬರಿ. ನಾನು ಮ್ಯಾಂಗೋಗೆ ಮಾರ್ಕ್ಸ್ ಕೊಡ್ತೇನೆ. ಆರೆಂಜ್ ಇದು ನಂದು ಎಷ್ಟೇದು ಮಾರ್ರೆ, ನಾನು ಲೆಕ್ಕವೇ ಇಟ್ಟಿಲ್ಲ. ನನಗೆ ಈಗ ಡೈರಿ ಮಿಲ್ಕ್ ಲಾಸ್ ಆಗ್ತದ ಅಂತ. ನಿಸರ್ಗ ನನ್ನ ಇವತ್ತಿಗೆ ತುಂಬಾ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅವಳಿಗೆ ಸಹ ತುಂಬಾ ಇಷ್ಟ. ಅವಳದು ಮತ್ತು ಇವಳದು ಟೇಸ್ಟ್ ಸಿಮಿಲರ್. ಸೊ ತುಂಬಾ ನೆಕ್ಸ್ಟ್ ಟೈಮ್ ನಿಸರ್ಗ ಇರುವಾಗ ಇನ್ನೊಮ್ಮೆ ನಾವು ಕಾಂಪಿಟಿಷನ್ ಮಾಡ್ತೇವೆ ಪಾನಿಪುರಿ. ಸೊ ಈಗ ಫೈನಲ್ ರೌಂಡ್ ನಾವು ಹೀಗೆ ಸಹ ತಿನ್ಲಿಕ್ಕೆ ಆಗ್ತದೆ. ಪೂರಿಯನ್ನು ಹೀಗೆ ಪುಡಿ ಮಾಡಿ ಹಾಕೋದು, ಎಷ್ಟು ಬೇಕು ಅಷ್ಟು ಪುಡಿ ಮಾಡಿ ಹಾಕೋದು. ಮತ್ತೆ ಅದಕ್ಕೆ ಸೇವ್ ಹಾಕೋದು. ಈಗ ಸೇವ್ ಹಾಕೋದು, ಮತ್ತೆ ಸ್ವಲ್ಪ ಇದನ್ನು ಹಾಕೋದು, ಇದನ್ನು ಹಾಕೋದು. ಈಗ ಪಾನಿಪುರಿ ಕಾಕ್ಟೇಲ್ ಟೇಸ್ಟ್ ಹೇಗೆ ಉಂಟು ನೋಡುವ.
ಇವತ್ತಿನ ವಿನ್ನರ್ ಯಾರು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಡಯಟ್ ಆಗಿದ್ದೇನೆ ನಾವು ಕಡಿಮೆ ತಿನ್ನೋದು ಅಂತ. ಇಲ್ಲಿ ಮನೆಯಲ್ಲಿ ಕಾಯಿಸಿದ್ದು ಮುಗೀತು, ಒಂದು ಪ್ಯಾಕೆಟ್ ಮುಗೀತು, ಯಾರು ಜಾಸ್ತಿ ತಿಂದದು ಅಂತ ಗೊತ್ತಿಲ್ಲ ಈಗ. ಹಾಗಾಗಿ ಎಂತ ಮಾಡುವ ಈಗ, ಎಲ್ಲ ಸಹ ನಾನು ಕಮ್ಮಿಯೇ ತಿನ್ನೋದು ಹೇಳ್ತಾ ಇದ್ದಾರೆ. ಮ್ಯಾಚ್ ಡ್ರಾ ಆಗಿದೆ ಅಂತೆ. ಹಾಗೆ ಇವತ್ತು ಇವಳನ್ನು ವಿನ್ನರ್ ಮಾಡುವ ಅಂತ ಇದ್ದೇವೆ. ವಿನ್ನರ್ ನಾನು ಫುಲ್ ಡಯಟ್, ನಾನು ಕಡಿಮೆ ತಿನ್ನೋದು, ನಾನು ಪ್ರೋಟೀನ್ ಮಾತ್ರ. ನಾನು ನೋಡಿ, ನಾನು ಮಳೆ ಬಂದ ಕಾರಣ ಡ್ರಾ ಆದದ್ದು. ನಾನು ಇದು ಮಾತ್ರ ಸ್ವೀಟ್ ಕಾರ್ನ್ ಮಾತ್ರ ಹುಡುಕಿ ತಿನ್ನೋದು. ಮತ್ತೆ ನೋಡಿ ಈಗ ಇಷ್ಟೇ ನಾನು ತಿನ್ನೋದು. ಇಲ್ಲಿ ನೋಡಿ, ಇದು ಅರ್ಧ ಪಾತ್ರ ಖಾಲಿ ಹಾಗೆ ಇವತ್ತು ಜಾಸ್ತಿ ತಿಂದವರು ಎಲ್ಲರೂ ಸಹ ಅಂತ. ಮತ್ತೆ ಅದು ತುಂಬಾ ನಮಗೆ ಬೇಜಾರಾಗ್ತದೆ ಡಯಟ್ ಅಲ್ಲಿ ಇರುವವರಿಗೆ. ಹಾಗೆ ಎಲ್ಲರೂ ಸಹ ಇವರನ್ನೇ ಹೇಳ್ಬೋದು ಜಾಸ್ತಿ ತಿಂದಿದ್ದಾರೆ, ನನ್ನ ಹಸ್ಬೆಂಡನ್ನೇ ಹೇಳ್ಬೋದು. ಮತ್ತೆ ಸಿದ್ಧಾರ್ಥ ಗೊತ್ತಿಲ್ಲ, ಅವಸ ಮಾತಾಡೋದಿಲ್ಲ, ಅವನು ಜಿಪ್ ಬಾಡಿ ಅಲ್ಲ. ಹಾಗೆ ಎಲ್ಲ ಖಾಲಿ ಮಾಡಿದ ಓಡಿದ ನೋಡಿ, ಪಾತ್ರ ಖಾಲಿ ಮಾಡಿದ್ದು ಅವನೇ ಎದುರೇ ಇತ್ತು. ಆಗ ಗಿಫ್ಟ್ ತೋರಿಸು ನಿನ್ನರಿದ್ದು, ಇದು ಮಾತ್ರ ಉಂಟಲ್ಲ ಅವನೇ ಎದುರು ಇತ್ತು. ಯಾವುದು ಖಾಲಿ ಇತ್ತು, ಅದನ್ನೆಲ್ಲ ಖಾಲಿ ಮಾಡಿ ಅವನು ಓಡಿದ್ದು. ಇವನಿಗೆ ಫಸ್ಟಿಗೆ ಗೊತ್ತುಂಟು ಮಾರ್ರೆ ವಿನ್ನರ್ 3 ಜನ ಆಗ್ತಾರೆ ಹೇಳಿ. ಹಾಗೆ ನಮಗೆ ಮೂವರಿಗೆ 3 ಇದು ಅಂದಿದ್ದಾನೆ ಡೈರಿ ಮಿಲ್ಕ್. ಅವ ವಿನ್ನರ್ ಅಲ್ಲ ಅಂತ ಡಿಸೈಡ್ ಮಾಡಿದಾರೆ ಅಂತ ಫಸ್ಟಿಗೆ. ಇಟ್ಕೊ ಈಗ, ಇಟ್ಕೊ. ಅವ ತಿಂದಿದ್ದಾನಂತ ಅವಳು ಮಾತಾಡುದಿಲ್ಲ, ಅವನ್ನೆಲ್ಲ ಆಗಿ ಬಂದ. ಸೊ ಹೀಗೆ ಶನಿವಾರ ಇದಕ್ಕೆ ಒಂದು ಸ್ಪೆಷಲ್ ಅಂತ ಗೊತ್ತುಂಟಾ, ಇದಕ್ಕೆ ನಾವು ಆನಿಯನ್ ಆಗಲಿ ಗಾರ್ಲಿಕ್ ಆಗಲಿ ನಾವು ಯೂಸೇ ಮಾಡಲಿಲ್ಲ. ಫುಲ್ ನೋ ರೈಸ್ ಇದು. ಹಾಗೆ ಇದು ಫುಲ್ ಮೃಗದ ಐಟಮ್ ನಾವು ತಿನ್ನೋದು. ಸತ್ಯ ಸಹ ಇದು ಸಹ ಇವತ್ತು ನಾವು ತಿನ್ನೋದಿಲ್ಲ, ನಾಳೆ ತಿನ್ನೋದು ಪ್ರಾಮಿಸ್. ಇದು ವೃತ್ತದ ಐಟಮ್. ಇದಕ್ಕೆ ನಾನು ಸ್ವಲ್ಪ ಸಹ ಆನಿಯನ್ ಹಾಕಲಿಲ್ಲ, ಗಾರ್ಲಿಕ್ ಹಾಕಲಿಲ್ಲ. ನೋಡಿ, ಇದೆಲ್ಲ ತಿನ್ಬೋದು, ಇದಕ್ಕೆ ನಿಷಿದ್ಧ ಇಲ್ಲ ಎಲ್ಲಿ ಸಹ. ಸೊ ಇದು ತಿನ್ಬೋದು. ಹಾಗೆ ಇವತ್ತಿನ ವಿಡಿಯೋ ನಾವು ಎಂಡ್ ಮಾಡ್ತಾ ಇದ್ದೇವೆ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಿ ನಿಮಗೋಸ್ಕರ ಒಂದು ಚಾಲೆಂಜ್ ಎಲ್ಲ ಏರ್ಪಡಿಸಿ ನಾವು ಕೂಡ ಸಂತೋಷ ಪಟ್ಟೆವು, ನೀವು ಕೂಡ ಸಂತೋಷ ಪಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ನಾವು ಮಾಡಿದ ಫ್ರೂಟ್ ಪಾನಿಯನ್ನು ಮನೆಯಲ್ಲಿ ಎಲ್ಲ ಸಹ ಟ್ರೈ ಮಾಡಿ. ಪೇರಳೆ ಹಣ್ಣಿದಾಗ್ತದೆ, ದಾಳಿಂಬೆ ಹಣ್ಣಿದಾಗ್ತದೆ, ಬೀಟ್ರೂಟ್ ಇದಾಗ್ತದೆ, ಎನಿ ಕೈಂಡ್ ಆಫ್ ಕಲರ್ಫುಲ್ ಇದನ್ನು ಮಾಡಬಹುದು. ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಿ ಹ್ಯಾಪಿ, ಸ್ಟೇ ಹ್ಯಾಪಿ, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ವರಿ ಮಾಡುದು ಬಾಪು. ಇದು ಇವತ್ತಿನ ಲಾಸ್ಟ್ ಪಲಾರದ ಕೊನೆಯ ಬೈಟ್. ಮ್ಯಾಂಗೋ ಜ್ಯೂಸ್ ಎಲ್ಲರೂ ಸಹ ಕುಡಿತಾ ಇದ್ದೇವೆ. ಮ್ಯಾಂಗೋ ಫ್ರೂಟಿ. ಇಲ್ಲಿ ಹೇಗೆ ಉಂಟು? ಫ್ರೂಟಿ ಅಂತ ಹೇಗೆ ಉಂಟು ಕೇಳಿದರೆ ಫ್ರೂಟಿ ಹೇಳ್ತಾರೆ. ಹೌ ಇಸ್ ದಿಸ್ ಮೇಡಮ್? ಸೂಪರ್ ಸೂಪರ್ ಕತ್ತಲೆ ಕಾಣ್ತದೆ. ಸೂಪರ್ ಆಯ್ಕೊಂಡ ಡಿಫ್ರೆಂಟ್ ಟೇಸ್ಟ್. ಅಂದ್ ಈ ಬಣ್ಣದ ಪೇರು ಬೋದ್ರಿಂದು ಏನು ಮಿತ್ತು ಐಸ್ ಕ್ರೀಮ್ ಪಾಡ್ಗ ಅಂತ ಎಣ್ಣೆ ತಿತ್ತೆ ಪಾಡ್ದು. ಓ ಲೆಮನ್ ಪಾಡ್ದೆ ಚೂರು ಅವಳ ಮಸ್ತ್ ತೀಪೆ ತೀಪೆ ಉಂಡತ ಐಕೋಸ್ಕರ ಚೂರು ಲೆಮನ್ ಪಾಡ್ನೆ ಆಯ್ಕೊಂಡ.